ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಅನ್ನತಕ್ಕಂಥ ನಮ್ಮೆಲ್ಲರ ಕಲ್ಪನೆಗಳು ಪ್ರಾಯಶಃ 100ರ ದಿವಸಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ಮಾಡಿದೆ ಅನ್ನತಕ್ಕಂಥ ಹೆಮ್ಮೆಯ ಜೊತೆಗೆ ನಾವೆಲ್ಲ ಬಂದು ನಿಂತಿದ್ದೇವೆ. ರಾಜಕೀಯ ಮಾತ್ರ ಒಂದೇ ಒಂದು ಯೋಚನೆಯ ನಡುವೆ ನಮ್ಮ ಸಂಘಟನೆ ಇರಬಾರ್ದು. ಅನಿವಾರ್ಯವಾದರೆ ರಾಜಕೀಯ ವ್ಯವಸ್ಥೆಯ ಜೊತೆಯೂ ಕೂಡ ನಾವು ಇರಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ವಿಧಾನಸಭಾ ಚುನಾವಣೆ ನಡೆದ ನಂತರದ ದಿವಸಗಳಲ್ಲಿ ನಾವು ಗ್ರಾಮ ಪಂಚಾಯತ್ನ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸಿದ್ದೆವು. ಶಿಕ್ಷಣ, ಧಾರ್ಮಿಕ ಎಲ್ಲ ಸಂಗತಿಗಳ ನಡುವೆ ನಾವು ಕೂಡ ಜೊತೆಗೆ ಸಾಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಆ ಸಮಾಜ ಬಂಧುಗಳ ಅಪೇಕ್ಷೆಯಂತೆ ಅವರು ನಮಗೆ ಸಹಕಾರವನ್ನು ಕೊಡಬೇಕು, ನಿಮ್ಮ ಅಕೌಂಟು ಮಾಡಿ ಅನ್ನತಕ್ಕಂಥ ಅವರ ವಿನಂತಿಯ ಮೇರೆಗೆ ನಾವು ಬ್ಯಾಂಕಿನಲ್ಲಿ ಖಾತೆಯನ್ನು ಮಾಡಿ ಇವತ್ತು ಸಾರ್ವಜನಿಕರ ಸೇವೆಗಳಿಗೆ ಪೂರಕವಾಗಿರ್ತಕ್ಕಂಥ ಶಕ್ತಿ ಇನ್ನಷ್ಟು ವೃದ್ಧಿಯಾಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ನಾವು ಅಕೌಂಟನ್ನು ಕೂಡ ಮಾಡಿ ಇವತ್ತು ಅನಾವರಣಗೊಳಿಸಿದ್ದೇವೆ. ಸೋಲುಗಳು ಬರ್ಬೋದು, ಸೋಲುಗಳನ್ನು ಸವಾಲಾಗಿ ಸ್ವೀಕಾರ ಮಾಡತಕ್ಕಂಥ ಮಾನಸಿಕ ಸ್ಥಿತಿ ನಮ್ಮ ನಾಯಕರಲ್ಲಿ ಇವತ್ತು ಬೂತು ಮಟ್ಟದ ಅಧ್ಯಕ್ಷ, ಕಾರ್ಯದರ್ಶಿಗಳು ಆ ರೀತಿಯ ಮಾನಸಿಕತೆಯನ್ನು ಬೆಳೆಸಿಕೊಂಡು ಹೋದಾಗ ಮಾತ್ರ ನಮ್ಮ ಯೋಜನೆ ಮತ್ತು ನಮ್ಮ ಪ್ರಗತಿಯ ಜೊತೆಗೆ ನಮ್ಮ ಬದುಕಿನ ಕೃತಾರ್ಥತೆಯನ್ನು ಕಾಣೋದಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆಯನ್ನು ನಾವೆಲ್ಲರೂ ಮಾಡೋಣ. ಇವತ್ತು ಜಿಲ್ಲೆಗೆ ಹೋಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಅನೇಕ ಹಿರಿಯರ ಕಾರ್ಯಕರ್ತರುಗಳ ಒತ್ತಡಗಳ ನಡುವೆ ಮುಂದಿನ ದಿವಸದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಸಂಘಟನೆಯನ್ನು ವಿಸ್ತಾರ ಮಾಡ್ತಾ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬದುಕಿನ ಜೊತೆಗೆ ನಾವಿದ್ದೇವೆ. ಸುಮಾರು 1 ಗಂಟೆಗಳ ಕಾಲ ನಾಯಕತ್ವ ಹೇಗಿರಬೇಕು ಮತ್ತು ನಾಯಕತ್ವದ ಯೋಚನೆ ಅಡಿಯಲ್ಲಿ ನಾವು ಯಾವ ರೀತಿಯಾಗಿ ಹೆಜ್ಜೆ ಇಡಬೇಕು ಅನ್ನೋತಕ್ಕಂಥ ವಿಚಾರವನ್ನು ಅತ್ಯಂತ ಪರಿಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಮನದಟ್ಟು ಮಾಡಿರ್ತಕ್ಕಂಥ ಸೂರ್ಯನಾರಾಯಣರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತಹ 220 ಬೂತುಗಳ ಅಧ್ಯಕ್ಷ, ಕಾರ್ಯದರ್ಶಿಯವರೇ, 100 ದಿವಸಗಳನ್ನು ಪೂರೈಸ್ತಕ್ಕಂತಹ ಹಿನ್ನೆಲೆಯಲ್ಲಿ ಚುನಾವಣೆಯ ನಂತರ ನಮ್ಮ ಕೆಲಸ ಕಾರ್ಯಗಳು ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಆ 100 ದಿವಸಗಳ ಕಾಲ ಅತ್ಯಂತ ಪರಿಪೂರ್ಣವಾದಿ ಸಾರ್ಥಕತೆಯ ಜೊತೆಗೆ ಈ ಸಂಘಟನೆಯನ್ನು ಕೊಂಡೊಯ್ಯತಕ್ಕಂತಹ ಆ ಸಂದರ್ಭದಲ್ಲಿ ಮತ್ತೆ ನಮ್ಮ ಜವಾಬ್ದಾರಿಗಳೇನು, ಆ ಜವಾಬ್ದಾರಿಯ ಜೊತೆಗೆ ಸಮಾಜದ ಆಶೋತ್ತರಗಳಿಗೆ ಸ್ಪಂದಿಸ್ತಕ್ಕಂತಹ ವ್ಯವಸ್ಥೆ ಹೇಗಿರಬೇಕು ಮುಂದಿನ ದಿವಸದಲ್ಲಿ ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ನಾವೆಲ್ಲ ಇವತ್ತು ಒಂದು ವೇದಿಕೆ ಅಡಿಯಲ್ಲಿ ಸೇರಿದ್ದೇವೆ. 100 ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳತಕ್ಕಂತಹ ಸನ್ನಿವೇಶಗಳು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬದುಕಿಗೂ ಕೂಡ ಹೊಸ ಚೈತನ್ಯವನ್ನು ತುಂಬತಕ್ಕಂತಹ ಕೆಲಸ ಕಾರ್ಯಗಳು, ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಆ ಮಕ್ಕಳನ್ನು ಮುಂದಿನ ದಿವಸಗಳಲ್ಲಿ ಒಬ್ಬ ಸುಶಿಕ್ಷಿತ ಪ್ರಜೆಯಾಗಿ ಮಾಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳು, ಸಾಮಾಜಿಕವಾಗಿ ಅತ್ಯಂತ ಕೆಳಮಟ್ಟದಲ್ಲಿರ್ತಕ್ಕಂತಹ ಆ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ತಮ್ಮಿಂದಾದಂಥ ರೀತಿಯಲ್ಲಿ ಸಹಕಾರ ಕೊಡಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಒಟ್ಟಾರೆಯಾಗಿ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಅನ್ನತಕ್ಕಂಥ ನಮ್ಮೆಲ್ಲರ ಕಲ್ಪನೆಗಳು ಪ್ರಾಯಶಃ 100ರ ದಿವಸಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ಮಾಡಿದೆ ಅನ್ನತಕ್ಕಂಥ ಹೆಮ್ಮೆಯ ಜೊತೆಗೆ ನಾವೆಲ್ಲ ಬಂದು ನಿಂತಿದ್ದೇವೆ. ಸುಮಾರು 5 ಲಕ್ಷದಷ್ಟು ಮೊತ್ತವನ್ನು ಅಶಕ್ತರಿಗೆ, ಶೋಷಿತರಿಗೆ ಹಂಚಿಕೊಳ್ಳುವಂಥ ವ್ಯವಸ್ಥೆಯ ಜೊತೆಗೆ ಸುಮಾರು 5 ಲಕ್ಷದ ಮೊತ್ತದ ಸಾಹಿತ್ಯಗಳನ್ನು, ಅದು ಕಂಪ್ಯೂಟರನ್ನು ಕೊಡತಕ್ಕಂಥ ವ್ಯವಸ್ಥೆ ಇರ್ಬೋದು ಅಥವಾ ಮಕ್ಕಳಿಗೆ ಶಿಕ್ಷಣಕ್ಕೆ ಪೂರಕವಾಗಿ ಪುಸ್ತಕಗಳನ್ನು ಕೊಡತಕ್ಕಂಥ ವ್ಯವಸ್ಥೆ ಇರ್ಬೋದು, ಇವೆಲ್ಲದರ ನಡುವೆ 100 ದಿವಸಗಳ ಅಂತರದಲ್ಲಿ ಸುಮಾರು 10 ಲಕ್ಷದ ಆ ಒಂದು ಯೋಜನೆಗಳನ್ನು ಮಾಡಿ ಸಮಾಜದಲ್ಲಿರ್ತಕ್ಕಂಥ ಶೋಷಿತರಿಗೆ, ಅಶಕ್ತರಿಗೆ ಯಾವ ವಿಚಾರದಲ್ಲಿ ಅವರಿಗೆ ಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಅವರನ್ನು ಗುರುತಿಸಿ ಅವರಿಗೆ ಸಹಕಾರ ಕೊಡುವುದರ ಮುಖಾಂತರ ನಾವು ಸಂಘಟನೆಯನ್ನೇ ಯಾತಕ್ಕೋಸ್ಕರ ಆರಂಭ ಮಾಡಿದ್ದೇವ ಅದಕ್ಕೆ ಪರಿಪೂರ್ಣತೆಯನ್ನು
ಕಂಡುಕೊಳ್ಳತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಮಾಡಿದ್ದೀರಿ. ಅದಕ್ಕೋಸ್ಕರ ನಾನು ನಿಮಗೆಲ್ಲರಿಗೂ ಮತ್ತೆ ತಲೆಬಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸುಮಾರು 5 ವಿಚಾರಗಳನ್ನಿಟ್ಟುಕೊಂಡು ನಾವು ಸಂಘಟನೆಯ ಮುಖಾಂತರ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕು. ರಾಜಕೀಯ ಮಾತ್ರ ಒಂದೇ ಒಂದು ಯೋಚನೆಯ ನಡುವೆ ನಮ್ಮ ಸಂಘಟನೆ ಇರಬಾರ್ದು. ಅನಿವಾರ್ಯವಾದರೆ ರಾಜಕೀಯ ವ್ಯವಸ್ಥೆಯ ಜೊತೆಯೂ ಕೂಡ ನಾವು ಇರಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ವಿಧಾನಸಭಾ ಚುನಾವಣೆ ನಡೆದ ನಂತರದ ದಿವಸಗಳಲ್ಲಿ ನಾವು ಗ್ರಾಮ ಪಂಚಾಯತ್ನ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸಿದೆವು. 2 ರಾಷ್ಟ್ರೀಯ ಪಕ್ಷಗಳ ನಡುವೆ ಕೂಡ ಯಾವುದೇ ಒಂದು ಅಧಿಕಾರ ಅಥವಾ ಹಣಕಾಸಿನ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ಸಮರ್ಥವಾಗಿ ಆ ಚುನಾವಣೆಯನ್ನು 2 ಕ್ಷೇತ್ರದಲ್ಲಿ ಎದುರಿಸಿ ಒಂದು ಕ್ಷೇತ್ರದಲ್ಲಿ ಪ್ರಚಂಡವಾಗಿರ್ತಕ್ಕಂತಹ ಜಯಘೋಷವನ್ನು ಮೊಳಗಿಸಿ ಮತ್ತೊಂದು ಕ್ಷೇತ್ರದಲ್ಲಿ ತೀವ್ರವಾಗಿರ್ತಕ್ಕಂತಹ ಸ್ಪರ್ಧೆಯನ್ನು ಒಡ್ಡಿ ಒಂದು ಬೆರಳೆಣಿಕೆ ಅಂತರದಿಂದ ನಾವು ಸೋಲನ್ನು ಕಂಡಿದ್ದೆವು. ಆದರೆ ಇದು ಆರಂಭದ ದಿವಸದಲ್ಲಿ ನಮ್ಮ ದೊಡ್ಡ ಸಾಧನೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಕೂಡ ಈ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂತಹ, ಈ ಸಮಾಜಕ್ಕೆ ಶಕ್ತಿಯನ್ನು ತುಂಬ್ತಾ ಪರಿಪೂರ್ಣವಾಗಿರ್ತಕ್ಕಂತಹ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂತಹ ಜವಾಬ್ದಾರಿ ಕೂಡ ನಮ್ಮ ಜೊತೆಗಿದೆ ಅನ್ನೋತಕ್ಕಂಥ ಯೋಚನೆಯನ್ನಿಟ್ಟುಕೊಂಡು ನಾವು ಮುಂದಿನ ದಿವಸಗಳಲ್ಲಿ ಹೆಜ್ಜೆ ಇಡಬೇಕು. ಆ ಹೆಜ್ಜೆ ಇಡೋದಕ್ಕೆ ಪೂರಕವಾಗಿರ್ತಕ್ಕಂತಹ ವ್ಯವಸ್ಥೆಗಳು ಏನಿದೆ ಅದನ್ನು ತಿಳ್ಕೊಳ್ಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಾವು ಇವತ್ತು ಎಲ್ಲ ಬೂತ್ ಮಟ್ಟದ ಅಧ್ಯಕ್ಷ ಕಾರ್ಯದರ್ಶಿಗಳನ್ನು ಸೇರಿಸಿ ನಾವು ಇವತ್ತಿನ ಈ ಸಮಾಗಮ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೇವೆ. 100 ದಿವಸಗಳ ಆ ನಡುವೆ ನಮ್ಮ ಮುಂದೆ ಸಾಕಷ್ಟು ಜವಾಬ್ದಾರಿಗಳಿದ್ದವು, ಸಾಕಷ್ಟು ಪ್ರತಿರೋಧಗಳು, ನಮಗೆ ಎಡವಟ್ಟು ಮಾಡತಕ್ಕಂತಹ ಅನೇಕ ಸಂಗತಿಗಳ ನಡುವೆಯೂ ನಾವು ಕೂಡ ಅತ್ಯಂತ ಪ್ರಬುದ್ಧರಿದ್ದೇವೆ. ಮುಂದಿನ ದಿವಸಗಳಲ್ಲಿ ನಾವು ಕೂಡ ಈ ಸಮಾಜವನ್ನು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಇರತಕ್ಕಂತಹ ಎಲ್ಲ ಸವಾಲುಗಳನ್ನು ಸ್ವೀಕಾರ ಮಾಡಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಆ ಪರಿಣಾಮವಾಗಿ ಇವತ್ತು ಪುತ್ತೂರಿನ ಜನರೆಲ್ಲರೂ ಕೂಡ ನಮ್ಮ ಜೊತೆಗೆ ನಿಂತುಕೊಳ್ಳತಕ್ಕಂಥ ಮತ್ತು ನಮ್ಮ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಆರಂಭದಿಂದ ಕೊನೆಯ ಕ್ಷಣದವರೆಗೂ ತನು ಮನ ಧನಗಳ ಮುಖಾಂತರ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಕೂಡ ಈ ಸಮಾಜದಲ್ಲಿ ಬೆಳಿಬೇಕು, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈ ಕ್ಷೇತ್ರದ ನಾಡಿಮಿಡಿತವನ್ನು ಅರಿಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಆ ಚುನಾವಣೆಯ ಸಂದರ್ಭದಲ್ಲಿಯೂ ಸಾಕಷ್ಟು ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಆ ಮಹಾಜನತೆಗೆ ನಾವೆಲ್ಲ ಆಭಾರಿಯಾಗಿದ್ದೇವೆ. ನಂತರದ ದಿವಸಗಳಲ್ಲಿಯೂ ನಮ್ಮ ಕೆಲಸ ಕಾರ್ಯವನ್ನು ಮುಂದುವರಿಸಬೇಕು. ಸಾಮಾಜಿಕ ಬದ್ಧತೆಯ ಜೊತೆಗೆ ಈ ಸಮಾಜಕ್ಕೆ ತಮ್ಮನ್ನು ಅರ್ಪಣೆ ಮಾಡಿಕೊಳ್ಳತಕ್ಕಂಥ ಮಾನಸಿಕ ವ್ಯವಸ್ಥೆಯನ್ನು ಜೋಡಿಸಿಕೊಂಡು ಇನ್ನಷ್ಟು ನಾಯಕರನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಆಶಯದ ಮುಖಾಂತರ ಕೆಲಸ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ನಾವು ನಿರ್ವಹಿಸ್ತಾ ಇದ್ದೇವೆ. ಈ ಚಟುವಟಿಕೆ ಎಲ್ಲದಕ್ಕೂ ಕೂಡ ಈ ಪುತ್ತೂರಿನ ಮಹಾಜನತೆಯ ಆ ಸಹಕಾರ, ಪ್ರೀತಿ, ವಿಶ್ವಾಸದಿಂದ ಮಾತ್ರ ಸಾಧ್ಯ ಆಗಿದೆ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಮುಂದಿನ ದಿವಸಗಳಲ್ಲಿ ಕೂಡ ಈ ಸಮಾಜದ ಶೋಷಿತರ, ಸಮಾಜದಲ್ಲಿರ್ತಕ್ಕಂಥ ನಾನಾ ರೀತಿಯ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಳತಕ್ಕಂಥ ದೃಷ್ಟಿಕೋನದಿಂದ, ಅದು ಆರ್ಥಿಕವಾಗಿ ಹಿಂದುಳಿದಂಥ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಬದಲಾವಣೆಗೋಸ್ಕರ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಇರ್ಬೋದು, ಶಿಕ್ಷಣ, ಧಾರ್ಮಿಕ ಎಲ್ಲ ಸಂಗತಿಗಳ ನಡುವೆ ನಾವು ಕೂಡ ಜೊತೆಗೆ ಸಾಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಆ ಸಮಾಜ ಬಂಧುಗಳ ಅಪೇಕ್ಷೆಯಂತೆ ಅವರು ನಮಗೆ ಸಹಕಾರವನ್ನು ಕೊಡಬೇಕು, ನಿಮ್ಮ ಅಕೌಂಟು ಮಾಡಿ ಅನ್ನತಕ್ಕಂಥ ಅವರ ವಿನಂತಿಯ ಮೇರೆಗೆ ನಾವು ಬ್ಯಾಂಕಿನಲ್ಲಿ ಖಾತೆಯನ್ನು ಮಾಡಿ ಇವತ್ತು ಸಾರ್ವಜನಿಕರ ಸೇವೆಗಳಿಗೆ ಪೂರಕವಾಗಿರ್ತಕ್ಕಂಥ ಶಕ್ತಿ ಇನ್ನಷ್ಟು ವೃದ್ಧಿಯಾಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ನಾವು ಅಕೌಂಟನ್ನು ಕೂಡ ಮಾಡಿ ಇವತ್ತು ಅನಾವರಣಗೊಳಿಸಿದ್ದೇವೆ. ಮುಂದಿನ ದಿವಸಗಳಲ್ಲಿ 6 ತಿಂಗಳಿಗೊಮ್ಮೆ ಅತ್ಯಂತ ಲೆಕ್ಕಪತ್ರವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿ ಸಮಾಜದ ಮುಂದೆ ಇಡ್ತಾ ಈ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯವನ್ನು ನಾವು ಮಾಡ್ತೇವೆ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಾವೆಲ್ಲರೂ ಈ ಸಮಾಜಕ್ಕೋಸ್ಕರ ಈ ಸಮಾಜದ ಎಲ್ಲ ಆಗು ಹೋಗುಗಳಲ್ಲಿ ನಾವು ಕೂಡ ಜೊತೆಯಾಗಿ ಸಾಗಬೇಕಾಗಿದೆ. 100 ಸವಾಲುಗಳ ನಡುವೆ ಈ ಸಮಾಜವನ್ನು ಮುನ್ನಡೆಸಬೇಕಾಗಿರ್ತಕ್ಕಂತಹ 100 ಸವಾಲುಗಳ ನಡುವೆ ನಮ್ಮ ಯೋಚನೆ ಮತ್ತು ಯೋಜನೆಗಳನ್ನು ಗುರಿಯವರೆಗೆ ತಲುಪಿಸಬೇಕಾಗಿರ್ತಕ್ಕಂತಹ ಜವಾಬ್ದಾರಿಗಳು ಕೂಡ ನಮ್ಮೆಲ್ಲರ ಮೇಲಿದೆ.
ಸೋಲುಗಳು ಬರ್ಬೋದು, ಸೋಲುಗಳನ್ನು ಸವಾಲಾಗಿ ಸ್ವೀಕಾರ ಮಾಡತಕ್ಕಂಥ ಮಾನಸಿಕ ಸ್ಥಿತಿ ನಮ್ಮ ನಾಯಕರಲ್ಲಿ ಇವತ್ತು ಬೂತು ಮಟ್ಟದ ಅಧ್ಯಕ್ಷ ಕಾರ್ಯದರ್ಶಿಗಳು ಆ ರೀತಿಯ ಮಾನಸಿಕತೆಯನ್ನು ಬೆಳೆಸಿಕೊಂಡು ಹೋದಾಗ ಮಾತ್ರ ನಮ್ಮ ಯೋಜನೆ ಮತ್ತು ನಮ್ಮ ಪ್ರಗತಿಯ ಜೊತೆಗೆ ನಮ್ಮ ಬದುಕಿನ ಕೃತಾರ್ಥತೆಯನ್ನು ಕಾಣೋದಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆಯನ್ನು ನಾವೆಲ್ಲರೂ ಮಾಡೋಣ. ಮುಂದಿನ ದಿವಸದಲ್ಲಿ ಸಮಾಜಕ್ಕೆ ಶಕ್ತಿಯಾಗಿ ಜನರ ಆಶೋತ್ತರಗಳಿಗೆ ಸ್ಪಂದಿಸತಕ್ಕಂತಹ ಕೆಲಸ ಕಾರ್ಯವನ್ನು ನಾವೆಲ್ಲರೂ ಜೊತೆಯಾಗಿ ಸಾಗಿ ಮಾಡೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ನೀವೆಲ್ಲರೂ ಇಟ್ಟಿರತಕ್ಕಂತಹ ವಿಶ್ವಾಸಗಳು ನಮಗೆ ಇನ್ನಷ್ಟು ಸ್ಫೂರ್ತಿಯನ್ನು ಕೊಟ್ಟಿದೆ. ಇವತ್ತು ಪುತ್ತೂರು ತಾಲೂಕಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಈ ಪರಿವಾರ ಸಂಘಟನೆ ಇವತ್ತು ಜಿಲ್ಲೆಗೆ ಹೋಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಅನೇಕ ಹಿರಿಯರ ಕಾರ್ಯಕರ್ತರುಗಳ ಒತ್ತಡಗಳ ನಡುವೆ ಮುಂದಿನ ದಿವಸದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಸಂಘಟನೆಯನ್ನು ವಿಸ್ತಾರ ಮಾಡ್ತಾ ಈ ಸಮಾಜದ ಕಡೆಯ ವ್ಯಕ್ತಿಯ ಬದುಕಿನ ಜೊತೆಗೆ ನಾವಿದ್ದೇವೆ. ಈ ಸಮಾಜದಲ್ಲಿ ಇರತಕ್ಕಂತಹ ಎಲ್ಲ ದುರಂತಗಳಿಗೆ ಶಾಶ್ವತವಾಗಿರ್ತಕ್ಕಂತಹ ಪರಿಹಾರವನ್ನು ನಾವು ಕಂಡುಕೊಳ್ತೇವೆ. ಯಾವ ಧರ್ಮದ ಆಧಾರದಲ್ಲಿ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಮತ್ತು ಧರ್ಮ ಆಧಾರಿತವಾಗಿರ್ತಕ್ಕಂತಹ ರಾಜಕಾರಣ ಇರಬಹುದು, ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂತಹ ನಮ್ಮ ಸಂಸ್ಕೃತಿ ವಿಚಾರಧಾರೆಗಳನ್ನು ಉಳಿಸತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಾವೆಲ್ಲರೂ ಮಾಡೋಣ ಅನ್ನತಕ್ಕಂತಹ ಆಶಯದ ಜೊತೆಗೆ ಮುಂದಿನ ದಿವಸದಲ್ಲಿ ಕೂಡ ನೀವೆಲ್ಲರೂ ನಮ್ಮ ಜೊತೆಗೆ ನಿಂತು ಈ ಸಮಾಜಕ್ಕೆ ಶಕ್ತಿಯಾಗಿ ಕೆಲಸ ಮಾಡೋದಕ್ಕೆ ನಮ್ಮ ಜೊತೆಗೆ ನಿಲ್ಲಬೇಕು ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮತ್ತೆ ತಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ದಿವಸಗಳಲ್ಲಿ ಕೂಡ ಇದೇ ರೀತಿಯ ಮಾದರಿ ಕಾರ್ಯವನ್ನು ನಮ್ಮ ಬೂತ್ನಲ್ಲಿ ನಾನು ಮಾಡ್ತೇನೆ ಅನ್ನತಕ್ಕಂಥ ಸಂಕಲ್ಪವನ್ನು ಮಾಡಿದಾಗ ಆ ರಾಮರಾಜ್ಯದ ಕಲ್ಪನೆ ಸಾಕಾರಗೊಳ್ಳಲಿಕ್ಕೆ ಸಾಧ್ಯ. ಜಗತ್ತು ಗೌರವ ಕೊಡತಕ್ಕಂಥ ಸಂಸ್ಕೃತಿಗೆ ಇನ್ನಷ್ಟು ಗೌರವ ಸಿಗಲಿಕ್ಕೆ ಸಾಧ್ಯ. ಈ ದೇಶಕ್ಕೆ ಮತ್ತೆ ಜಗತ್ತಿಗೆ ನೇತೃತ್ವವನ್ನು ಕೊಡತಕ್ಕಂತಹ ಶಕ್ತಿ ಬರೋದಕ್ಕೆ ಸಾಧ್ಯ. ಆ ಭಾರತಕ್ಕೆ ವಿಶ್ವವೇ ನಮಿಸತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಾವೆಲ್ಲರೂ ನಮ್ಮ ವ್ಯಾಪ್ತಿಯ ಒಳಗೆ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡೋಣ. ಈ ಸಮಾಜಕ್ಕೋಸ್ಕರ ನಮ್ಮ ಜೀವನವನ್ನು ಮುಡಿಪಾಗಿ ಇಡ್ತಾ ಈ ಸಮಾಜಕ್ಕೆ ನಮಗೆ ಸ್ವಲ್ಪ ಮತ್ತು ಸಮಾಜಕ್ಕೆ ಸರ್ವಸ್ವ ಅನ್ನತಕ್ಕಂಥ ನಮ್ಮ ಏನು ಚಿಂತನೆಗಳಿದೆಯೋ ಇವೆಲ್ಲವನ್ನು ನಮ್ಮ ಜೀವನದಲ್ಲಿ ನಾವು ಅನುಷ್ಠಾನಗೊಳಿಸೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ನಮಗೆಲ್ಲರಿಗೂ ಆ ಶಕ್ತಿಯನ್ನು ಮಹಾಲಿಂಗೇಶ್ವರ ದೇವರು ನಾವೆಲ್ಲರೂ ಆರಾಧನೆ ಮಾಡತಕ್ಕಂಥ ಭಾರತ ಮಾತೆಯನ್ನು ನೀಡಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ